ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿ 3 ತಿಂಗಳುಗಳೇ ಕಳೆದಿವೆ. ಆದರೆ ಅಪ್ಪು ಅವರ ಅಗಲಿಕೆಯನ್ನು ಯಾರಿಂದಲೂ ಜೀರ್ಣಿಸಿಕೊಳ್ಳಲು ಆಗ್ತಾ ಇಲ್ಲ. ಅಪ್ಪು ಸಮಾಧಿಗೆ ಭೇಟಿ ನೀಡುವ ಅಭಿಮಾನಿಗಳ ಸಂಖ್ಯೆಯು ಕಡಿಮೆಯಾಗ್ತಿಲ್ಲ. ಈ ಮಧ್ಯೆ ಅಪ್ಪು ಇಲ್ಲದೆ ಇದ್ರೂ ಅವರ 3 ಚಿತ್ರಗಳು ಇನ್ನೂ ತೆರೆ ಕಾಣಬೇಕಾಗಿದೆ. ಇನ್ನು ಬಹುಮುಖ್ಯವಾಗಿ ಅಪ್ಪು ಅವರ ಅಗಲಿಕೆಗೂ ಕನ್ನಡದ ಹಿರಿಯ ನಟ ಕರಾಟೆ ಕಿಂಗ್ ಶಂಕರ್ನಾಗ್ ಅವರ ಅಗಲಿಕೆಗೂ ತಾಳೆಯಾಗ್ತಿದೆ. ಅದು ಏನೇನು ನೋಡ್ಕೊಂಡು ಬರೋಣ. ಅಪ್ಪು ಅವರು ಅಗಲಿದ ಬಳಿಕ ಅವರ 3 ಚಿತ್ರಗಳು ತೆರೆ ಕಾಣಲಿದೆ ಎನ್ನುವುದು ಎಲ್ರಿಗೂ ಗೊತ್ತಿರುವಂತದ್ದೇ. ಅವರದೇ PRK ಬ್ಯಾನರ್ನಲ್ಲಿ ಗಂಧದ ಗುಡಿ ಸಾಕ್ಷ್ಯ ಚಿತ್ರ ತೆರೆ ಕಾಣಲಿದೆ. ಇದರ ಜೊತೆಗೆ ಚೇತನ್ ಕುಮಾರ್ ನಿರ್ದೇಶನದ ಜೇಮ್ಸ್ ಹಾಗೆ ಡಾರ್ಲಿಂಗ್ ಕೃಷ್ಣ ಅವರ ಲಕ್ಕಿ ಮ್ಯಾನ್ ಚಿತ್ರ ಬಿಡುಗಡೆಯಾಗಲು ಸಜ್ಜಾಗ್ತಾ ಇದೆ. ಈ ಪೈಕಿ ಮಾರ್ಚ್ 17ರಂದು ಅಪ್ಪು ಸರ್ ಅವರ ಹುಟ್ಟುಹಬ್ಬದಂದು ಜೇಮ್ಸ್ ಅಥವಾ ಲಕ್ಕಿ ಮ್ಯಾನ್ ಚಿತ್ರ ತೆರೆ ಕಾಣುವುದು ಕನ್ಫರ್ಮ್ ಆಗಿದೆ. ಜೇಮ್ಸ್ ಈಗಾಗಲೇ ಡಬ್ಬಿಂಗ್ ಕೆಲಸವನ್ನು ಶುರು ಮಾಡಿದ್ದು, ಶಿವಣ್ಣ ಮತ್ತು ರಾಘಣ್ಣ ಈಗಾಗಲೇ ಡಬ್ಬಿಂಗ್ ಅನ್ನು ಮುಗಿಸಿದ್ದಾರೆ. ಅಪ್ಪು ಅವರ ಪಾತ್ರಕ್ಕೆ ಶಿವಣ್ಣನೇ ಧ್ವನಿ ನೀಡಿದ್ದು ತುಂಬಾನೇ ಭಾವುಕರಾಗಿದ್ದಾರೆ. ಆದ್ರೂ 2.5 ದಿನಗಳಲ್ಲಿ ಡಬ್ಬಿಂಗ್ ಕೆಲಸವನ್ನು ಮುಗಿಸಿದ್ದು ಅಪ್ಪು ಅವರ ಹುಟ್ಟುಹಬ್ಬದಂದು ಜೇಮ್ಸ್ ತೆರೆ ಕಾಣುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಇನ್ನು ಜೇಮ್ಸ್ ತೆರೆ ಕಾಣದೇ ಇದ್ರೆ ಲಕ್ಕಿ ಮ್ಯಾನ್ ತೆರೆ ಕಾಣೋದು ಕನ್ಫರ್ಮ್ ಆಗಿದೆ. ವಿದೇಶಿ ತಂತ್ರಜ್ಞಾನದ ಮೂಲಕ ಶೂಟಿಂಗ್ ಸಮಯದಲ್ಲಿ ಅಪ್ಪು ಸರ್ ಅವರ ಮಾತನ್ನೇ ಬೂಸ್ಟ್ ಮಾಡಿ ಫಿಲ್ಟರ್ ಮಾಡಿ ಚಿತ್ರದಲ್ಲಿ ಬಳಸುವ ಪ್ರಯತ್ನವನ್ನು ಮಾಡಲಾಗ್ತಿದೆ ಎಂದು ಇತ್ತೀಚೆಗೆ ಡಾರ್ಲಿಂಗ್ ಕೃಷ್ಣ ಹೇಳಿದ್ರು. ಆದರೆ ಆ ಬಳಿಕ ಚಿತ್ರದ ಡಬ್ಬಿಂಗ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಲಕ್ಕಿ ಮ್ಯಾನ್ಗೆ ಅಪ್ಪು ಅವರ ಒರಿಜಿನಲ್ ಅಥವಾ ಅವರದ್ದೇ ಮಿಮಿಕ್ರಿ ಆರ್ಟಿಸ್ಟ್ ಅವರ ಧ್ವನಿ ಇರ್ಬೋದು. ಇನ್ನು ಗಂಧದ ಗುಡಿಯ ಬಗ್ಗೆ ಮೊದಲೇ ಹೇಳಿದಂತೆ ಇದೊಂದು ಸಾಕ್ಷ್ಯ ಚಿತ್ರ. ಹೀಗಾಗಿ ಇದಕ್ಕೆ ಅಪ್ಪು ಸರ್ ಅವರ ಡಬ್ಬಿಂಗ್ ವಾಯ್ಸ್ನ ಅಗತ್ಯವಿಲ್ಲ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಈ 3 ಚಿತ್ರಗಳು ಚಿತ್ರಮಂದಿರದಲ್ಲಿ ತೆರೆ ಕಾಣೋದು ಕನ್ಫರ್ಮ್. ಇನ್ನು ಅಪ್ಪು ಸರ್ ಅವರ ಈ 3 ಚಿತ್ರಗಳಿಗೂ ಶಂಕರ್ನಾಗ್ ಅವರಿಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಅದಕ್ಕೆ ಉತ್ತರ ಮುಂದಿದೆ ನೋಡಿ. ಹೌದು, ಕನ್ನಡ ಚಿತ್ರರಂಗದಲ್ಲಿ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಚಿತ್ರರಂಗದ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡ ಮಿಂಚಿನ ವೇಗದ ಸಕಲ ಕಲಾವಲ್ಲಭ ನಮ್ಮ ಶಂಕರಣ್ಣ. ಯಾವುದೇ ಸ್ಟಾರ್ಡಮ್ನ ಅಹಮಿಲ್ಲದ ಕಾಯಕಯೋಗಿ. ಇಂತಹ ಅಪರೂಪದ ನಟ ಸೆಪ್ಟೆಂಬರ್ 30, 1990ರಂದು ಕಾರು ಅಪಘಾತದಲ್ಲಿ ನಮ್ಮನ್ನೆಲ್ಲ ಅಗಲಿ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ಶಂಕರ್ನಾಗ್ ಅವರು ನಮ್ಮನ್ನು ಅಗಲಿದಾಗ ಅವರ 3 ಚಿತ್ರಗಳು ಶೂಟಿಂಗ್ ಕೆಲಸವನ್ನು ಮುಗಿಸಿತ್ತು. ಈ ಪೈಕಿ ನಿಗೂಢ ರಹಸ್ಯ, ನಾಗಿನಿ ಹಾಗೆ ಸುಂದರಕಾಂಡ ಚಿತ್ರಕ್ಕೆ ಡಬ್ಬಿಂಗ್ ಆಗಿರಲಿಲ್ಲ. ಈ ಪೈಕಿ ನಿಗೂಢ ರಹಸ್ಯ ಚಿತ್ರತಂಡ ಅನಂತನಾಗ್ ಅವರನ್ನು ಸಂಪರ್ಕಿಸಿ ಡಬ್ಬಿಂಗ್ ಮಾಡುವುದಕ್ಕೆ ಮನವಿಯನ್ನು ಮಾಡಿಕೊಂಡ್ರು. ಒಂದಿಷ್ಟು ದಿನಗಳನ್ನು ತೆಗೆದುಕೊಂಡು ಅನಂತ್ ಅವರು ಡಬ್ಬಿಂಗ್ ಅನ್ನು ಮುಗಿಸಿದ್ರು. ತಮ್ಮನ ಚಿತ್ರಕ್ಕೆ ಅಣ್ಣ ಡಬ್ಬಿಂಗ್ ಮಾಡಿದ ಇದೇ ಘಟನೆ ಪ್ರಸ್ತುತ ಜೇಮ್ಸ್ ಚಿತ್ರಕ್ಕೂ ಮರುಕಳಿಸಿದೆ. ಇನ್ನು ನಾಗಿಣಿ ಚಿತ್ರಕ್ಕೂ ಶಂಕರ್ನಾಗ್ ಅವರು ಡಬ್ಬಿಂಗ್ ಮಾಡಿರಲಿಲ್ಲ. ಚಿತ್ರದಲ್ಲಿ ಅನಂತನಾಗ್ ಹಾಗೂ ಶಂಕರಣ್ಣನ ಒಂದಿಷ್ಟು ದೃಶ್ಯಗಳು ಇದ್ದಿದ್ರಿಂದ ಕೆಲವು ಲೈವ್ ವಾಯ್ಸ್ ಹಾಗೆ ಅದಕ್ಕೆ ಪ್ಯಾಚ್ ಅಪ್ ಮಾಡುವಂತೆ ಬೇರೆ ಡಬ್ಬಿಂಗ್ ಕಲಾವಿದರು ಶಂಕರಣ್ಣನ ಧ್ವನಿಗೆ ಧ್ವನಿಯಾದ್ರು. ಆದರೆ ಈ ಚಿತ್ರವನ್ನು ವೀಕ್ಷಿಸುವಾಗ ಶಂಕರಣ್ಣನೇ ಡಬ್ಬಿಂಗ್ ಮಾಡಿದಂತೆ ಅನಿಸುತ್ತೆ. ಇದೇ ಘಟನೆ ಗಂಧದ ಗುಡಿಯಲ್ಲೂ ಮರುಕಳಿಸಿದೆ. ಇದರ ಜೊತೆಗೆ ಶಂಕರಣ್ಣನ ಮತ್ತೊಂದು ಚಿತ್ರ ಅಂದ್ರೆ ಅದು ಸುಂದರಕಾಂಡ. ಈ ಚಿತ್ರದ 1-2 ಸಣ್ಣ ಪುಟ್ಟ ದೃಶ್ಯಗಳಷ್ಟೇ ಬಾಕಿ ಉಳಿದಿತ್ತು. ಇದನ್ನು ಡೂಬ್ ಬಳಸಿ ನಿರ್ದೇಶಕ KV ರಾಜ್ ಅವರು ಮ್ಯಾನೇಜ್ ಮಾಡಿದ್ರು. ಆ ಬಳಿಕ ಇದಕ್ಕೆ ಡಬ್ಬಿಂಗ್ ಮಾಡೋದು ಯಾರು ಅಂದಾಗ ದೊಡ್ಡ ಸರ್ಕಸ್ಸೇ ಮಾಡಲಾಯಿತು. ಮೊದಲಿಗೆ ಅನಂತನಾಗ್ ಅವರಲ್ಲಿ ಕೇಳಿಕೊಂಡಾಗ ಅವರು ಶಂಕರಣ್ಣನ ಮುಖ ನೋಡಿ ಅತ್ತಿದ್ದೇ ಹೆಚ್ಚು. ಇನ್ನು ಸಾಧ್ಯವಿಲ್ಲ ಅಂದಾಗ ಮಿಮಿಕ್ರಿ ಆರ್ಟಿಸ್ಟ್ ಅವರ ಮೊರೆ ಹೋದ್ರು. ಆದರೆ ಅಲ್ಲಿ ಫೀಲಿಂಗ್ ಬಾರದೇ ಇದ್ದಾಗ ಅದು ಕೂಡ ಅಸಾಧ್ಯವಾಯಿತು. ಇದಾದ ಬಳಿಕ ನಟಿ ಸುಧಾರಾಣಿಯವರ ಸಹೋದರ ಮುರಳಿ ಅವರನ್ನು ಅಪ್ರೋಚ್ ಮಾಡಿ ಶಂಕರಣ್ಣನ ವಾಯ್ಸ್ ಅನ್ನು ಡಬ್ಬಿಂಗ್ ಮಾಡಿಸಲಾಯಿತು. ಪ್ರಸ್ತುತ ಸುಂದರಕಾಂಡ ಚಿತ್ರವನ್ನು ವೀಕ್ಷಿಸುವಾಗ ಅದೆಷ್ಟೋ ಮಂದಿ ಇದು ಶಂಕರಣ್ಣನ ವಾಯ್ಸ್ ಅಂತಾನೆ ಅನ್ಕೊಂಡಿದ್ದಾರೆ. ಆದ್ರೆ ಇದು ಶಂಕರಣ್ಣನ ವಾಯ್ಸ್ ಅಲ್ವೇ ಅಲ್ಲ. ಇದೇ ಹಾದಿಯಲ್ಲಿ ಸಾಕ್ತಿದೆ ಅಪ್ಪು ಅವರ ಲಕ್ಕಿ ಮ್ಯಾನ್. ಇನ್ನು ಸುಂದರಕಾಂಡ ಶಂಕರ್ನಾಗ್ ಅವರ ಕೊನೆಯ ಚಿತ್ರ ಕೂಡ ಹೌದು. ಜೇಮ್ಸ್ ಮೊದಲು ತೆರೆ ಕಂಡು ಇದಾದ ಬಳಿಕ ಗಂಧದ ಗುಡಿ ತೆರೆಗೆ ಅಪ್ಪಳಿಸಿ ಕೊನೆಗೆ ಲಕ್ಕಿ ಮ್ಯಾನ್ ತೆರೆ ಕಂಡ್ರೆ ಯಾವುದೇ ಅಚ್ಚರಿ ಇಲ್ಲ. ಮುಂದೆ ಏನೇನಾಗುತ್ತೋ ಕಾದು ನೋಡಬೇಕು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ
ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.